ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. Dance to Dance Juniors. Title sponsored by VIP Last Bench Tulu Movie. Powered by Kane Properties. Co-sponsored by Sun Premium Refined Sunflower Oil, Santosh Rice. Dance to dance, dance to dance, dance to dance, dance to dance, 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 dance to dance, 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 dance. ಎಸ್, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನ ಕರೆಯುವಂತಹ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಆ ನೆಕ್ಸ್ಟ್ ಕಂಟೆಸ್ಟೆಂಟ್. ಸೊ ಇವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ನೋಡೋಣ. ನಿಮ್ಮ ಚಪ್ಪಾಳೆಯ ಶಬ್ದ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ಲಿ. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ಗೆ ನಿಮ್ಮ ಜೋರಾದ ಚಪ್ಪಾಳೆ ಬರಲಿ ಫಾರ್ ಸೃಷ್ಟಿ. अविद्यानामन्तस्तिमिरामिहिरद्वीपनगिरे जननां चैतन्यस्तबकं करन्दस्तुतिचरे हरिदानां चिन्तामणि गुणनिका जन्मजलदो निमग्नानां कंसामुररिपुपराहस्य भवति. मेरी चुप्पी को मेरी कमजोरी मत समझना. लड़की हूँ, ठान दिया तो सब पे भारी पड़ूंगी. फिल्में सिर्फ 3 चीजों की वजह से चलती है: एंटरटेनमेंट, एंटरटेनमेंट, एंटरटेनमेंट. और मैं एंटरटेनमेंट हूँ. आओ जी आओ घूमरड़ी खेलवाने परम तारो पुराना पुराना गुरगावे ओ घबरावे मन में भावे मारो बदलो भवन मन भावे चमक चम बाजे पायल बाजे भाई सके
ವಾಟ್ ಎ ಪರ್ಫಾರ್ಮೆನ್ಸ್, ಸೂಪರ್ ಎನರ್ಜಿ ಇತ್ತು. ನಿಮ್ಮ ಎನರ್ಜಿ ಅಂತೂ ಸೂಪರ್ ಇತ್ತು. ಕುಡೋಸ್ ಫಾರ್ ದ್ಯಾಟ್. ಎಸ್. ಸೊ ನಾವು ಮತ್ತೆ ಮಾತಾಡ್ತೇನೆ. ಫಸ್ಟ್ ಜಡ್ಜಸ್ ಕಮೆಂಟ್ಸ್ ಕೇಳೋಣ. ಸೊ ಕಿಶೋರ್ ಸರ್. ಸೃಷ್ಟಿ, ಎಸ್ ಸರ್. ಫಸ್ಟ್ ಅಮ್ಮನ ಹತ್ರ ಮಾತಾಡುವ. ಮೇಡಮ್, ಹೇಗಾಗಿದೆ ಪರ್ಫಾರ್ಮೆನ್ಸ್? ಒಳ್ಳೆಯದಾಗಿದೆ ಸರ್. ಒಳ್ಳೆಯದಾಗಿದೆ. ಅಮ್ಮ ಹೇಳಿದ ಮೇಲೆ ಮುಗೀತು, ಒಳ್ಳೆಯದಾಯಿತು. ಓವರ್ ಆಲ್ ಪರ್ಫಾರ್ಮೆನ್ಸ್, ನಿಮ್ಮದು ಕಾಸ್ಟ್ಯೂಮ್ ಇರ್ಬೋದು, ತುಂಬ ಗ್ರ್ಯಾಂಡ್ ಇತ್ತು. ಪ್ರಾಪರ್ಟೀಸ್ ಇರ್ಬೋದು, ತುಂಬ ಖರ್ಚು ಮಾಡಿದಿರಿ, ಗೊತ್ತಾಗ್ತದೆ. ತುಂಬ ಗ್ರ್ಯಾಂಡ್ ಇತ್ತು ಕಾಸ್ಟ್ಯೂಮ್ಸ್ ಎಲ್ಲ. ಕಾಸ್ಟ್ಯೂಮ್ಸ್ ಇರ್ಬೋದು, ಎನರ್ಜಿ ಸಹ ತುಂಬ ಗ್ರ್ಯಾಂಡ್ ಇತ್ತು. ವಿನೋದ್ ಸರ್ಗೆ ನೀವು ಏನು ಕೊಟ್ಟಿದ್ದೀರ ಹಾಗೆ ಎನರ್ಜಿ ಆ ಲೆವೆಲಲ್ಲಿ? ಯಾಕೆಂದರೆ ಡಾನ್ಸರ್ಸ್ ತುಂಬ ಹೆವಿ ಇದ್ರು. ಬಾಯ್ಸ್, ನನಗೆ ಗರ್ಲ್ಸ್ ಪಾರ್ಟಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಇತ್ತು ಕಂಪ್ಲೀಟ್. ಯಕ್ಷಗಾನ ಸಹ ಹಾಗೆ. ಯಕ್ಷಗಾನ ಡ್ರೆಸ್ ಹಾಕಿ ವೆಸ್ಟರ್ನ್ ಪ್ಯಾಟರ್ನ್ ಮಾಡುವಾಗ ಸಹ ನಿಮ್ಮ ಸ್ಟೈಲ್ ಬಿಡಬೇಡಿ, ಯಕ್ಷಗಾನದು ಅದೊಂದು ಇದು ಬಿಟ್ಟರೆ ಡಾನ್ಸರ್ಸ್ ಸೂಪರ್. ಬಾಯ್ಸ್ ಮಾತಾಡಲಿಕ್ಕಿಲ್ಲ. ಆ ಫ್ಲಿಪ್ಪರ್ 200% ಸೂಪರ್. ಒಳ್ಳೆಯಾರು ಗುಂಗುರು ಗುಜಲ್ದಾರ್. ಕ್ಲೀನ್ ಮಾಡಿದ್ದಾರೆ ಅವ್ರದ್ದು. ಡ್ರಾಪ್ ಇರ್ಬೋದು, ಲಾಸ್ಟ್ ಇದು ಬ್ಯಾಕ್ ಡ್ರಾಪ್ ಇರ್ಬೋದು, ಸೂಪರ್. ಸೃಷ್ಟಿ, ಇವತ್ತು ಸೃಷ್ಟಿಗೆ ಮಾರ್ಕ್ ಬೀಳ್ತದೆ. ಯಾಕೆಂತ ಹೇಳಿದ್ರೆ ತುಂಬ ಕ್ಲೀನ್ ಮಾಡಿದಾಳೆ ಡಾನ್ಸ್, ತುಂಬ ಎನರ್ಜಿ ಹಾಕಿದೆ. ಯಾಕೆಂದ್ರೆ ಆ ಬಾಯ್ಸ್ ಅನ್ನು ಮ್ಯಾಚ್ ಮಾಡೋದು ತುಂಬ ಕಷ್ಟ, ಆದರೂ ಟ್ರೈ ಮಾಡಿದಾಳೆ. ವೆರಿ ಗುಡ್ ಸೃಷ್ಟಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಅಪೇಕ್ಷಾ ಮ್ಯಾಮ್, ಹೇಗಿತ್ತು ಈ ಒಂದು ವರ್ಸಟೈಲ್ ಪರ್ಫಾರ್ಮೆನ್ಸ್? ಹಾಯ್ ಸೃಷ್ಟಿ. ಹಾಯ್ ಮ್ಯಾಮ್. ನಮಸ್ತೆ ಆಂಟಿ. ನಾನು ನೋಡಿದ್ದೇನೆ ಪ್ರತಿಯೊಂದು ಎಪಿಸೋಡಿಗೆ ಆಗಲಿ ಅವಳ ಅಮ್ಮ ಯಾವಾಗಲೂ ಅವಳ ಪಕ್ಕನೇ ಇರ್ತಾರೆ. ಅವರ ಕಮೆಂಟ್ ಮಾಡ್ತಾ ಇರ್ತಾರೆ, ಕ್ರಿಟಿಕ್. ಲಿಟ್ರಲಿ ಅವಳ ಕ್ರಿಟಿಕ್ ಆಗಿರ್ತಾರೆ. ಈ ಸರಿ ಮಂತ್ ಜಾವು ಸರಿ ಮಂತ್ ಜಂದು ಸರಿ ಮಂಪು ಅಂತ ಹೇಳ್ತಾ ಇರ್ತಾರೆ. ಸೊ ಇವತ್ತು ಅವಳ ಪರ್ಫಾರ್ಮೆನ್ಸ್ ಒಳ್ಳೇದಾಗಿದ್ರೆ ಒಳ್ಳೇದಾಗ್ಬೋದಿತ್ತು ಅಲ್ಲ? ಅಣ್ಣ ಫ್ಲಿಪ್ಪರ್ ಅಣ್ಣ ದಾದಿ ತಿನ್ಪರಿ ಎಬ್ಬೂರೊಂದು ಸ್ಟೇಜ್ ಇಡು ಅವಳ ಹೊರತ್ತು ಮೂಜಿ ಸಲ ಉಲ್ಟಾ 500 ಮಲ್ಪರೆ. ಎಂಟರ್ಟೈನ್ಮೆಂಟ್ ಆರೆ ಫಸ್ಟ್ ಬರ್ನಾಗನೆ ಎಂಟರ್ಟೈನ್ಮೆಂಟ್ ಬರ್ಪುಂಡು ಆರ್ನೋಜಿ ಫ್ಲಿಪ್ಪಳ ಎಂಟರ್ಟೈನ್ಮೆಂಟ್. ಎಸ್ 3 2 1. ಓ ಒಲೈಟ್ ಜಂಪಿಂಗ್ ಜಪಾಂಗ್ ಉಂಡೇರ್ನ ಸ್ಪ್ರಿಂಗ್ ಆಕ್ಷನ್ ಉಂಡವು ಬುಸ್ಕ್ ಬುಸ್ಕ್. ಎನಿವೇಸ್ ವಂಡರ್ಫುಲ್ ಆ್ಯಂಡ್ ಎಸ್ ಮ್ಯಾಮ್ ಕಂಟಿನ್ಯೂ. ಸೃಷ್ಟಿ ಈಸ್ ಮೈ ಗ್ರೋಯಿಂಗ್ ಕಿಡ್. ಈ ಇಡೀ ಡಾನ್ಸ್ ಜರ್ನಿಡ್ ವರ್ಸಿಟಾಲಿಟಿ ಟು ಅನದರ್ ಲೆವೆಲ್. ಅಣ್ಣ ನಾನು ಏಪಲ ಕಾಪೊಂದಿತ್ತೆ ಸೃಷ್ಟಿ ಏಪ ಫುಲ್ ಆನ್ ಪರ್ಫಾರ್ಮೆನ್ಸ್ ಕೊರ್ಪಲ್ ಪಂಡ ಅಲ್ಲ ಬೆಸ್ಟ್ ಪಾಡೋಲ್ ಪಂದ್. ದಿಸ್ ಈಸ್ ಯೋರ್ ದಟ್ ಪರ್ಫಾರ್ಮೆನ್ಸ್ ಫುಲ್ ಆನ್ ಸ್ಟಾರ್ಟಿಂಗ್ ದ ಎಂಡ್ ಮುಟ್ಟ ಲಿಪ್ಸಿಂಗ್ ಬಿಟ್ಟು ಜರ ಎನರ್ಜಿ ಮೇಂಟೈನ್ ಮಂದರ್. ಅಂಡ್ ಆಫ್ ಕೋರ್ಸ್ ಕೊರಿಯೋಗ್ರಫಿಲ ಮಸ್ತ್ ಎಡ್ಡ ಆಯ್ತಂಡ್ ಅಲ್ಲಿಗೆ ಓಲು ಅಲ್ಲ ಬೆಸ್ಟ್ ದೊಷ್ಪಾವಲ್ಲಿ ಒಲ್ಪ ಅಲ್ಲಿಗೆ ಎನರ್ಜಿ ಬೋರ್ಡ್ ಆಪಣ ಅಲ್ಪ ಒಂಚೂರು ಲೈಟ್ ಬುಡ್ಕ ಸ್ಲೋ ಮಂತ. ವೆರಿ ನೈಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. Yes, thank you so much ma'am. Prarthana ma'am, how was this performance? Yes, one of the waiting contestant, Shrishti. Again, I want to speak to her mother. Yes, auntie ಇದೆ ಫುಲ್ ಅಕ್ಕಡಂಡ ಬಂಡರ ಆಂಟಿ. ನಾನು ಮಾತಾಡೋದಿಲ್ಲ ಮಾತಾಡಿಸ್ಬೇಡ ನನ್ನನ್ನು. ಅರ್ನ ಮಗಳನ್ನ ಮೆತ್ತಿ ಏತ್ ಡ್ರೀಮ್ ದೀತರಪ್ಪ ನಂಗ. ಶೀಸ್ ಅವ ಹಿಯರ್ ಮಗಳನ್ನ ಮೆತ್ತಿ ಏತ್ ಪ್ರೌಡ್ ಏತ್ ಡ್ರೀಮ್ ಅದ ಆಂಟಿ. ಎಷ್ಟು ಇಂಪ್ರೂವ್ಮೆಂಟ್ ಅಂದ್ರೆ ಸೃಷ್ಟಿ ವಾಸ್ ಹಿಯರ್ ಆ್ಯಂಡ್ ಶೀ ಈಸ್ ಅಬವ್ ಅದಕ್ಕೂ ಮೇಲೆ. ಐ ಆಮ್ ಸೋ ಹ್ಯಾಪಿ ಫಾರ್ ಹರ್. ಐ ಆಮ್ ಹ್ಯಾಪಿ ಫಾರ್ ಡಾನ್ಸ್ ಟು ಡಾನ್ಸ್ ಕಾಂಪಿಟೇಷನ್ ಲೆವೆಲ್. ಸೃಷ್ಟಿನ ಡಾನ್ಸ್ ಅದನ್ನ ಮೇಲೆ ಲೆವೆಲ್ಗೆ ಕೊಂಡೋಗಿದೆ. ಸೊ ಎನಿವೇಸ್ ಶಿ ಹ್ಯಾಸ್ ಗಾಟ್ ಗುಡ್ ಗ್ರೂಪ್, ಶಿ ಹ್ಯಾಸ್ ಗಾಟ್ ಗುಡ್ ಕೊರಿಯೋಗ್ರಾಫರ್. ಐ ವಾಸ್ ಸರ್ಚಿಂಗ್ ವಿನೋದ್ ಸರ್ ಒಳ್ಳೆರು ಎಂಕ ಗುರ್ತತಿಕ್ಕಿಸ್ ಆ್ಯಕ್ಚುಲಿ. So anyways, all the very best. This was a super duper fantastic fabulous performance. And coming to that person again, yes, last time ನಾನು ಕೇಳಿದ್ದೆ ನಿಮ್ಮ ಸೀಕ್ರೆಟ್ ಏನು ಅಂತ. ಪುನಃ ಕೇಳ್ತಾ ಇದ್ದೇನೆ, ನಿಮ್ಮ ಕಂಟಿನ್ಯೂ ಹೇರ್ ಗ್ರೋತ್ಗೆ ಏನಪ್ಪ ನಿಮ್ಮ ಸೀಕ್ರೆಟು? ನಮ್ಗೆ ಹುಡುಗಿಯರಿಗೆ ಬರೋದಿಲ್ಲ ಅಷ್ಟು ಕೂದಲು. ನಿಮ್ಗೆ ಎಲ್ಲಿಂದ? ಮುಂದೆ ಬನ್ನಿ. ನಿಮ್ಮ ಹೇರ್ ಕತೆ ಮುಗೀತು ಇವತ್ತಿಗೆ. ಹುಡುಗಿಯರು ಕಣ್ಣು ಹಾಕಿದ್ರ ಮೇಲೆ ಮುಗೀತು ಕೆಲಸ ಅದ್ರದ್ದು. ಸೊ ಎನಿವೇಸ್ ಯು ಆರ್ ಫ್ಯಾಂಟಾಸ್ಟಿಕ್. ಕೀಪ್ ಗ್ರೋಯಿಂಗ್ and the team is fantastic. All the very best and I love you Shrishti. Oh, thank you so much ma'am. ఒక వినోద్ సర్ ఇంక మస్తు సపోర్ట్ మందిరు పండ నా అమ్మ తీరిందల బట్ పర్ఫార్మెన్స్ మందిరిని ವಂಡರ್ಫುಲ್.
ಸೊ ಅವರ ಅಮ್ಮ ತೀರ್ಕೊಂಡ್ರು ಕೂಡ ಅವರು ಸೃಷ್ಟಿಗೋಸ್ಕರ, ಈ ಒಂದು ಸ್ಟೇಜಿಗೋಸ್ಕರ, ಈ ಒಂದು ಡಾನ್ಸ್ ಟು ಡಾನ್ಸ್ನ ಮೇಲಿರೋ ಪ್ರೀತಿಗೋಸ್ಕರ ಬಂದು ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ವಿನೋದ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋ ವರ್ಡ್ಸ್. ಫ್ರೈಡೇ ನನ್ನ ಮದರ್ ಡೆತ್ ಆದರು. ಸೊ ಅವ್ರ ಹತ್ರ ಮೊದಲೇ ಹೇಳಿದೆ, ಈ ಸೃಷ್ಟಿ ಕೊರಿಯೋಗ್ರಫಿ ಇತ್ತು, ಡ್ಯಾನ್ಸ್ ಆಗ್ತಾ ಇರೋದು. ನಾನು ಮನೆಗೆ ಹೋಗುವಾಗಲೇ ಒಂದು 12 ಗಂಟೆ ಆಗ್ತಿತ್ತು. ಇವರು ಕೂಡ ಮನೆಗೆ ಹೋಗುವಾಗ 12 ಗಂಟೆ ಆಗ್ತಿತ್ತು. ಬಟ್ ನಾನು ನನ್ನ ತಾಯಿಯನ್ನು ಕಳೆದುಕೊಂಡ ಮರುಕ್ಷಣವೇ ನಾನು ಇವರದ್ದೇ ನನ್ನ ತಾಯಿಯನ್ನು ನೋಡಿದ್ದೇನೆ. ಸೊ ಅದಕ್ಕೋಸ್ಕರ ಬಂದು ಈ ಕೊರಿಯೋಗ್ರಫಿ ಮಾಡಿದ್ದೇನೆ. ದ್ಯಾಟ್ ಇಸ್ ದ ಡಿಟರ್ಮಿನೇಷನ್. ಒಂದು ಡ್ಯಾನ್ಸರ್ಗಿರೋ ಡಿಟರ್ಮಿನೇಷನ್, ಒಂದು ಹಾರ್ಡ್ ವರ್ಕ್ ಅವನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತಂತೆ. ದಟ್ ಇಸ್ ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ವಿನೋದ್ ಸರ್. ಸೊ ಜೋರಾದ ಚಪ್ಪಾಳೆ ಬರಲಿ ಟು ವಿನೋದ್ ಸರ್ ಆ್ಯಂಡ್ ದಿ ಹೋಲ್ ಟೀಮ್ ಆ್ಯಂಡ್ ಸೃಷ್ಟಿ. ನಿಮಗೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಒಂದು 5 ಲೀಟರ್ನ ಆಯಿಲ್ ಪ್ಯಾಕ್ ಸಿಗುತ್ತೆ. ಸೊ ಐ ರಿಕ್ವೆಸ್ಟ್ ನಮ್ಮ ಸೇಲ್ಸ್ ಆಫೀಸರ್ ಆಗಿರುವಂಥ ದೀಪಕ್ ಸರ್ ಬಂದು ಇವರಿಗೆ ಒಂದು 5 ಲೀಟರ್ ಆಯಿಲ್ ಪ್ಯಾಕ್ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಓಕೆ, ಹಾಗೆ ಕರಾವಳಿ ಡ್ರೀಮ್ ಬಾಯ್ಸ್ನ ಪರವಾಗಿ ಈ ಒಂದು ಸಂಭ್ರಮ 2019 ವೇದಿಕೆಯಲ್ಲಿ ಅದ್ಭುತವಾದಂತಹ ನೃತ್ಯವನ್ನು ಮಾಡಿದಂತಹ ಶಿವಾನಂದ್, ನಾಗೇಶ್ ಹಾಗೂ ಹರೀಶ್ ಅವರು ವೇದಿಕೆ ಮೇಲ್ಭಾಗಕ್ಕೆ ಬಂದು ಇವರಿಗೆ ಗೌರವದ ಸ್ಮರಣಿಕೆ ನಿಂತು ಅಭಿನಂದಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಯ ತನಕ ಬಂದು ಮಂಗಳೂರಿನಿಂದ ನಮ್ಮ ಮಂಕಿಪುರದ ತನಕ ಬಂದಿದ್ದೀರಿ. ಮತ್ತೊಮ್ಮೆ ತಮಗೆ ಮಂಕಿಪುರದ ಜನತೆ ಪರವಾಗಿ ಆತ್ಮೀಯವಾದಂತಹ ವಂದನೆಗಳು. ಆ್ಯಂಡ್ ಆಲ್ಸೋ ಕರಾವಳಿ ಡ್ರೀಮ್ ಬಾಯ್ಸ್ನ ಪರವಾಗಿ ತಮಗೆ ತುಂಬ 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 ಧನ್ಯವಾದಗಳು. ಎಸ್ ಸೃಷ್ಟಿ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. Fingers crossed and hope for the best. Thank you so much, Srishti. Dance to dance, dance to dance, dance to dance, 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 dance to dance, 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 dance. Okay. Once again, welcoming you all to Namma TV in association with Boys on Dance Academy and Fixart presents VIP's Last Bench Dance to Dance Juniors Grand Finale, powered by Kane Properties, Santosh Rice Mills, Sun Premium Refined Sunflower Oil and Blunt Unisex Saloon. ನೀವೆಲ್ಲದಕ್ಕಿಂತ ಜಾಸ್ತಿ ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು ಹೇಳಿ? ನಮ್ಮ ಮಂಕಿಪುರದ ಜನತೆಗೆ ಒಮ್ಮೆ ಜೋರಾದ ಥ್ಯಾಂಕ್ಸ್ ಹೇಳಲೇಬೇಕು. ಅಳಿಸಲಾಗದ ಚಿತ್ರ ಪ್ರಕೃತಿ, ಕದಿಯಲಾಗದ ವಸ್ತು ವಿದ್ಯೆ, ಸೋಲಿಸಲಾಗದ ಶಕ್ತಿ ಸತ್ಯ, ಮರೆಯಲಾಗದ ನೆನಪು ನಿಮ್ಮ ಪ್ರೋತ್ಸಾಹ. ನಿಮ್ಮ ಪ್ರೋತ್ಸಾಹ ಹೀಗೆ ಜಾಸ್ತಿ ಆಗ್ತಾನೆ ಇರಲಿ. ಕಲಾವಿದರಿಗೆ ಚಪ್ಪಾಳೆ ಮುಖಾಂತರ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ನಿಮ್ಮ ಚಪ್ಪಾಳೆ ಜಾಸ್ತಿ ಆಗ್ತಾನೆ ಇರಲಿ. ಅದಕ್ಕೇನೆ ಒಂದು ಮಾತನ್ನ ಹೇಳೋದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದವುದೆನ್ನುವಂತಿರಬೇಕು ಸರ್ವಜ್ಞ. ಆದ್ರೆ ಚಪ್ಪಾಳೆ ತಟ್ಟಿದ್ರೆ ಮಾತ್ರ ಅದು ಮಂಕಿಪುರದ ಜನತೆಯ ಕೈಗಳಿಂದ ಬಂದಂತಿರಬೇಕು. ಒಮ್ಮೆ ಜೋರದ ಚಪ್ಪಾಳೆಗಳು ಬರಲಿ ಅಂತ ಕೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನ ವೆಲ್ಕಮ್ ಮಾಡೋಣ. ನಿಮ್ಮ ಜೋರದ ಚಪ್ಪಾಳೆ ಬರಲಿ ಫಾರ್ our next contestant ಸಾನಿಧ್ಯ. ऑफिसर है, ये फनी है लेकिन अपना काम करते ही चलता है. आला रे आला सिम्बा आला चा 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 इचकुम चा 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 इचकुम चा 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 इचकुम चा 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 इचकुम चा 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 इचकुम चा 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 इचकुम चा. नचेंगा आज राजा नचेंगा, मचेंगा मचेंगा ढोल अभी बजेंगा, दिनों दिन दाब देखो आज राजा नचेंगा. आया तेरा आया राजा, नाच मेरे साथ आजा, भूल के तू बाजू वाली खिड़की, लेने आया सिम्बा तेरी फिरकी, लेने आया सिम्बा तेरी फिरकी.
जुनू की आग में उबलती मेरी कोशिशों को चाहिए ना कोई और सहारा चक्का जित्ते ते मिलन बधाइयां चक्का जित्ते चक्का जित्ते ते मिलन बधाइयां चक्का जित्ते ते मिलन बधाइयां के आया है फतेह करके सूरमा सूरमा के माने है जन्मया एक सूरमा 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 भाऊ जे मला माहित नाही ते सांगा टेल मी समथिंग आय डोंट ಎಸ್ ಸಾನಿಧ್ಯ ವಂಡರ್ಫುಲ್ ಪರ್ಫಾರ್ಮೆನ್ಸ್. ನಿಮ್ಮ ಎಕ್ಸ್ಪ್ರೆಷನ್ ಅಂತೂ ಜಕ್ಕಾಸ್ ಆಗಿತ್ತು. ಸೊ ನೋಡೋಣ ನಮ್ಮ ಜಡ್ಜಸ್ಗೆ ನಿಮ್ಮ ಪರ್ಫಾರ್ಮೆನ್ಸ್ ಅಂತ ಮೈಂಡ್ ಇಟ್ಸ್ ಬ್ಲೋಯಿಂಗ್ ಆಗಿದೆ ಇಲ್ವಾ ಅಂತ. ಒಂದು ಮಾತಿದೆ, ಕಿಶೋರಣ್ಣ ನೋಡಿದ್ರಲ್ವಾ ಸಾನ್ನಿಧ್ಯನ, ನೆಕ್ಸ್ಟ್ಗೆ ಪೂರ್ವಿಗೆ ಕಾಂಪಿಟೇಷನ್ ಇವಳೇ ಆಗಬೇಕು. ಯಾಕೆ ಹೇಳಿ, ಇವಳು ಅಷ್ಟೇ ಇಷ್ಟೇ ಸಣ್ಣ ಇರೋದು. ಇವಳು ತುಂಬಾ ಟ್ಯಾಲೆಂಟೆಡ್. ಈಗ ಮಾತಾಡಲಿಕ್ಕೆ ಶುರು ಮಾಡಿದ್ರೆ ನೋಡೋಣ ಈಗ ಏನಾಗುತ್ತೆ ಅಂತ. ಫಸ್ಟ್ ಕಮೆಂಟ್ಸ್ ಕೇಳೋಣ. ಸೊ ಕಿಶೋರ್ ಸರ್, ಹೇಗಿತ್ತು ನಮ್ಮ ಛೋಟಾ ಪ್ಯಾಕೆಟ್ ಬಡಾ ಧಮಾಕದು? ಸಾನ್ನಿಧ್ಯ ನನಗೆ ಇವತ್ತು ಸಾನ್ನಿಧ್ಯದ್ದು ಆ ಕ್ಯೂಟ್ನೆಸ್ ಇರ್ತದೆ. ಪ್ರತಿ ಸಲ ನಾವು ಸಾನ್ನಿಧ್ಯನ ಹತ್ರ ಎಕ್ಸ್ಪೆಕ್ಟ್ ಮಾಡದೆ ಆ ಕ್ಯೂಟ್ನೆಸ್ ಅದು ಇವತ್ತು ಕಂಪ್ಲೀಟ್ ಮಿಸ್ಸಿಂಗ್ ಇತ್ತು. ಒಂದು ಪಾಯಿಂಟ್ ನೀವು ಟ್ರೈ ಮಾಡಿದ್ದೀರಾ ನಿಮ್ಮ ಸ್ಟೈಲಲ್ಲಿ, ಆದರೆ ಅವಳಿಗೆ ಮ್ಯಾಚ್ ಅಪ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಯಾಕೆಂದರೆ ಅವಳಿಗೆ ಎಷ್ಟು ಬರ್ತದೆ ಅಷ್ಟು ಟ್ರೈ ಮಾಡಿದ್ದಾಳೆ ಅವಳು. ಸಾನ್ನಿಧ್ಯ ಬೇಜಾರಾಗಬೇಕಂತಿಲ್ಲ, ಒಳ್ಳೇದು ಮಾಡಿದ್ವಿ. ಒಂದು ಮೈನಸ್, ಪ್ಲಸ್ ಅಂತ ಹೇಳಿದರೆ ನಿಂದು ಎಕ್ಸ್ಪ್ರೆಷನ್ ನಿನಗೆ ಪ್ಲಸ್ ಯಾವಾಗ ಸಹ. ಯಾಕೆಂದರೆ ಯುದ್ಧದಲ್ಲಿ ಸಣ್ಣ ಮಗು ನಮ್ಮ ಡ್ಯಾನ್ಸ್ ಟು ಡ್ಯಾನ್ಸ್ದು ತುಂಬ ಒಳ್ಳೆ ಮಾಡಿದೆ ಜರ್ನಿ. ಯಾಕೆಂದರೆ ತುಂಬ ಇನ್ನೂ ಸಹ ತುಂಬ ಟೈಮ್ ಬಂದು ತುಂಬ ಪರ್ಫಾರ್ಮೆನ್ಸ್ ಕೊಡ್ಬೋದು. ಓವರಾಲ್ ಪರ್ಫಾರ್ಮೆನ್ಸ್ ತುಂಬ ಒಳ್ಳೆದಿತ್ತು. ಒಂದು ನನಗೆ ಆ ಕ್ಯೂಟ್ನೆಸ್ ಅನ್ನೋದು ಸಾನ್ನಿಧ್ಯ, ಯಾಕೆಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದದೇ ಸಾನ್ನಿಧ್ಯ ಹೇಳಿದರೆ ಕ್ಯೂಟೆಸ್ಟ್ ಬೇಬಿ, ಅದು ಇವತ್ತು ಮಿಸ್ ಆಗಿತ್ತು ಅಷ್ಟೇ. ಅದರ್ವೈಸ್ ವೆರಿ ಗುಡ್, ಆಲ್ ದ ಬೆಸ್ಟ್ ಸಾನ್ನಿಧ್ಯ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಪೇಕ್ಷೆ ಮ್ಯಾಮ್, ಹೇಗಿತ್ತು ನಮ್ಮ ಸಾನ್ನಿಧ್ಯನ ಪರ್ಫಾರ್ಮೆನ್ಸ್? ಹಾಯ್ ಸಾನ್ನಿಧ್ಯ. ಹಾಯ್, ಈ ಸಾನ್ನಿಧ್ಯನೇ ಮತ್ತು ಇದೆನ್ನದಾದೆ ಕ್ಯೂಟಿ ಪೈ. ಹಾಯ್ ಕ್ಯೂಟಿ ಪೈ. ಹಾಯ್, ನಿಮ್ಮ ಪರ್ಫಾರ್ಮೆನ್ಸ್ ಇವತ್ತು ಫುಲ್ ಸ್ವಾಗಲಿತ್ತು. ಇದೊಂದು ಸ್ಟೆಪ್ ಮಾಡಿ, ಇದು ದಿಸ್ ಸ್ಟೆಪ್. ಎಸ್, ನಿನ್ ದಟ್ ಕ್ಯೂಟ್ನೆಸ್ನು ನಾನು ತುಂಬ ಮಿಸ್ ಮಾಡಿದೆ. ಆದರೆ ಅಲ್ಲಿ ಆ ಸ್ಟೆಪ್ಸಲ್ಲಿ ನನಗೆ ಕಾಣ್ತಾ ಇತ್ತು ಅವಳ ಆ ಕ್ಯೂಟ್ನೆಸ್ ಬ್ಯಾಕ್ ಆನ್ ದಟ್ ಫೇಸ್. ತುಂಬ ಮಿಸ್ ಮಾಡ್ತಿದ್ದೆ ನನ್ನ ಸಾನ್ನಿಧ್ಯವನ್ನು. ಆಲ್ ದ ಬೆಸ್ಟ್, ಚೆಂದಾಗಿದೆ ಪರ್ಫಾರ್ಮೆನ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಪ್ರಾರ್ಥನಾ ಮ್ಯಾಮ್, ಹೇಗಿತ್ತು ನಮ್ಮ ಕ್ಯೂಟಿ ಪೈನ ಪರ್ಫಾರ್ಮೆನ್ಸ್? ಹಾಯ್ ಚೋಟ್ ಮೆಣಸಿನ್ಕಾಯ್. ಹಾಯ್. ಓಕೆ, ಸಾನ್ನಿಧ್ಯ ಹೇಳುವಾಗ ಎಕ್ಸ್ಪೆಕ್ಟೇಷನ್ ವಾಸ್ ಲೈಕ್ ಸಮಥಿಂಗ್ ಗರ್ಲಿಶ್ ಡ್ರೆಸ್ ಹಾಕಿ ಕ್ಯೂಟ್ ಪರ್ಫಾರ್ಮೆನ್ಸ್ ಮಾಡ್ತಾರಂತ. ಬಟ್ ದಿಸ್ ವಾಸ್ ಕಂಪ್ಲೀಟ್ಲಿ ಆಪೋಸಿಟ್. ಸಾನ್ನಿಧ್ಯ, ಹೇಗಾಯ್ತು ನಿಮಗೆ? ನಿಮ್ಮ ಪರ್ಫಾರ್ಮೆನ್ಸ್ ಹೇಗಾಯಿತು? ಯಾಕೆ ನಡುವಲ್ಲಿ ಮಿಸ್ ಆಯಿತು? ಪ್ರಾಕ್ಟೀಸ್ ಮಾಡಲಿಲ್ವಾ? ಬಟ್ ನೆವರ್ದಲೆಸ್ ಸಾನ್ನಿಧ್ಯ ಎಂಥ ಪರ್ಫಾರ್ಮರ್ ಅಂದರೆ, ಸೈಡಲ್ಲಿ ಅಷ್ಟು ಬಾಯ್ಸ್ ಇದ್ದಾರೆ, ಅವಳು ನೋಡಲಿಕ್ಕೆ ಬಿಡೋದಿಲ್ಲ ಯಾರನ್ನು. ದ್ಯಾಟ್ ಕ್ಯೂಟ್ನೆಸ್ ಐಸ್ ಕಂಪ್ಲೀಟ್ಲಿ ಆನ್ ಸಾನ್ನಿಧ್ಯ. ನೆವರ್ದಲೆಸ್ ಕೋಆರ್ಡಿನೇಷನ್ ಟೀಮ್ ಇಟ್ ವಾಸ್ ಗುಡ್, ಬಟ್ ಸಮ್ವೇರ್ ಫಿನಾಲೆ ರೀಚ್ ಆಗುವಂತಹ ಪರ್ಫಾರ್ಮೆನ್ಸ್ ಇವತ್ತು ಸಾನ್ನಿಧ್ಯನ ಟೀಮಿಂದ ನನಗೆ ಕಾಣಲಿಲ್ಲ. ಬಟ್ ಎನಿವೇಸ್, ಆಲ್ ದಿ ಬೆಸ್ಟ್ ಸಾನ್ನಿಧ್ಯ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಆಂಟಿ, ನಿಮ್ಗೆ ಹೇಗೆ ಅನಿಸ್ತು ಟೋಟಲ್ ಜಜ್ಮೆಂಟ್ ಎಲ್ಲ ಕೇಳಿದ ಮೇಲೆ ಆ್ಯಂಡ್ ಇವಳ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ? ಎಲ್ರಿಗೂ ನಮಸ್ತೆ. ಅವಳು ಹೇಗೆ ಮಾಡಬೇಕು ಅಷ್ಟು ಮಾಡಿದ್ದಾಳೆ. ಮತ್ತು ಅವಳೀಗ ಚಿಕ್ಕ ಏಜ್ ಅಲ್ವಾ, ತೊಂದರೆ ಇಲ್ಲ, ಒಳ್ಳೆ ಮಾಡಿದ್ದಾಳೆ. ಎಸ್, ಸೊ ಏನೇ ಆಗಲಿ ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ. ಆ್ಯಂಡ್ ಅವಳು ಈ ಸ್ಟೇಜಿಗೆ ಇಲ್ಲಿ ತನಕ ಬಂದ ದೊಡ್ಡದು. ಯಾಕೆಂತ ಹೇಳಿದ್ರೆ ಇಂಥ ಕಾಂಪಿಟೇಷನ್ ಅಲ್ಲಿ ಅವಳು ಈ ಏಜ್ ಅಲ್ಲಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿದ್ರೆ 100% ಅವಳಿಗೆ ತುಂಬಾ ಏಜ್ ಉಂಟು. ಅವಳು 100% ನಾವು ಅವಳಿಗೆ ರಿಸಲ್ಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇವತ್ತಲ್ಲದ ನಾಳೆ ಅವಳು ಟಾಪ್ ಹೀರೋಯಿನ್ಸ್ ಆಗ್ಬೋದು ಅಲ್ಲ ಸಾನ್ನಿಧ್ಯ? ಆಲ್ ದ ಬೆಸ್ಟ್ ಸಾನ್ನಿಧ್ಯ, ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈಗ ನಮ್ಮ ಸಾನ್ನಿಧ್ಯಗೆ ನಮ್ಮ ಸ್ಪಾನ್ಸರ್ ಆಗಿರುವಂತಹ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಒಂದು 5 ಲೀಟರ್ ಆಯಿಲ್ ಪ್ಯಾಕೆಟ್ ಸಿಗುತ್ತೆ. ಸೊ ಇದನ್ನು ಕೊಡಲಿಕ್ಕೆ ನಮ್ಮ
ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಇದರ ಸೇಲ್ಸ್ ಆಫೀಸರ್ ಆಗಿರುವಂತಹ ದೀಪಕ್ ಅವರು ಬಂದು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಸ್ಮರಣಿಕೆಯನ್ನು ವಿತರಿಸೋದಕ್ಕೆ ವೇದಿಕೆ ಮೇಲೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಕರಾವಳಿ ಡ್ರೀಮ್ ಬಾಯ್ಸ್ನ ಸದಸ್ಯರಾಗಿರ್ತಕ್ಕಂತಹ ಶ್ರೀನಿವಾಸ್ ಹಾಗೂ ವಿಷ್ಣು ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಸಾನ್ನಿಧ್ಯಗಳಿಗೆ ಗೌರವದ ಸ್ಮರಣಿಕೆಯನ್ನಿತ್ತು ಅಭಿನಂದಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂಭ್ರಮ 2019 ವೇದಿಕೆಯಲ್ಲಿ ಡಾನ್ಸ್ ಟು ಡಾನ್ಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮೊಂದಿಗೆ ಪ್ರೀತಿಯಿಂದ ಸಹಕರಿಸಿರುವಂತಹ ಸಾನ್ನಿಧ್ಯ ಮತ್ತೊಮ್ಮೆ ಇದೆ. ವಿಶ್ ಯು ಆಲ್ ದ ಬೆಸ್ಟ್ ರಿಸಲ್ಟ್. ವಿಶ್ ಯು ಆಲ್ ದ ಬೆಸ್ಟ್. ಯೆಸ್, ಥ್ಯಾಂಕ್ ಯು ಸೋ ಮಚ್. ಫಿಂಗರ್ಸ್ ಕ್ರಾಸ್ಡ್ ಅಂಡ್ ಹೋಪ್ ಫಾರ್ ದ ಬೆಸ್ಟ್. Dance to dance, dance to dance, dance to dance, 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 dance to dance, 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 dance. ಇವ್ರ ಸ್ಟೇಜಿಗೆ ಬಂದರೆ ನಮ್ಮ ಸ್ಟೇಜೇ ಅಲ್ಲಾಡೋಗುತ್ತೆ. ಇವರ ಎಕ್ಸ್ಪ್ರೆಷನ್ ಇಂದ ನಾವೆಲ್ಲರೂ ಫಿದಾಗಿ ಹೋಗ್ತೀವಿ. ದಟ್ ಇಸ್ ನನ್ ಅದರ್ ದೆನ್ ನಮ್ಮ ಚೋಡ್ ಮೆಣಸಿನಕಾಯಿ, ನನ್ ಅದರ್ ದೆನ್ ಫಯಾನ್. Dance Gallery. دي فركة كعب وهتعملها قصاد الدنيا هتقولها وبنادي عالصعيدي والنقوك البورسعيدي والشباب الاسكندراني لما دي لمة رجال وانا هاجي مع السوهاجي والقناوي والسيناوي والمحلاوي اللي مية مية والنوبة الجمال. ಏರಿ I am Gunanath from Dubai. ಏಪ ಬೀರಪ್ಪ Just now India land ಆಯ್ನಾತಿ. मणिपंद कुल्लो आए बर्पे आए बत्तेंदाण निकलेन कते आते येरे ಎಂಕ್ಲೇನ ಮುಟ್ನ ತಂಕೇರಗೊಂಡು ಎಂಕ್ಲೇನ ಕಾಪರೆಂದೆ ಅವತಾರ ಪಡೆದು ಜತ್ತಿನ ಶಿವೆ ಈ ಪದವರ್ 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 I can talk the dialogue. I can sleep the dialogue. Give me the dialogue, I say. तो can you Red Bull करले? Red Bull पंडा energy drink. ఈ సర్తి నన్ను బలి కొరిపిరా అంది అని చెప్పేసి అడిగిన కొరలేను అన్నా
ಮೊದಲು ಬಂದಿದಿ ಹೇಳ್ಬೇಕು ನೀನ್ ಯಾರು ಈ ಪದವಾಡ್ பொருளு ಈ ತುಳುನಾಡು ಅಸಾರ ಎಸಣದ ತಾಮರ ನಮ್ಮ ಭಾಷೆ பொருளு ಈ ತುಳುನಾಡು ಅರಸಾರ ಎಸಣದ ತಾಮರ ನಮ್ಮ ಭಾಷೆ ಅಚ್ಚ ಉಡನ ಪಾಣೆ ಸತ್ಯವಂತ ಪುಷ್ಪಕ್ಕ ನಮ್ಮ ತುಳುನಾಡದ ಲೆಕ್ಕ ವಾ ಊರ್ಲೆಜ್ಜಿ ನದಾನ್ ಪರಿ ಪುಷ್ಪಕ್ಕ ಹಾಯ್ ನಮಸ್ಕಾರ, ಚೆನ್ನಾಗಿದ್ದೀರಿ? ಹೌದು. ಏನಪ್ಪ ಅಂದರೆ ನಾಗರಾಜ್ ಅಣ್ಣ, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ನಾನು ಒಂದು ಡಾನ್ಸರ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಡಾನ್ಸರಿಗೆ ಡಾನ್ಸ್ನ ಮುಖಾಂತರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿನ ತರೋದು, ಬೇರೆಯವ್ರನ್ನ ನಗಿಸೋದು ತುಂಬಾ ಕಷ್ಟ. ನಮ್ಮ ಡಾನ್ಸ್ ವೇದಿಕೆಯಲ್ಲಿ ಫಯೋಂಗಿಂತ ಚೆಂದ ಇದನ್ನು ಯಾರೂ ಮಾಡಲ್ಲ. ವಂಡರ್ಫುಲ್ ಟ್ಯಾಲೆಂಟ್. ಆ್ಯಂಡ್ ನಾನೊಂದು 5 ರಿಯಾಲಿಟಿ ಶೋಸಿಗೆ ಹೋಸ್ಟ್ ಮಾಡಿರ್ಬೇಕು. ಅದರಲ್ಲಿ 3 ಫಾರ್ ಜೂನಿಯರ್ಸ್. ಅದರಲ್ಲಿ ಎಲ್ಲದರಲ್ಲೂ ಕೂಡ ಇವನು ಬಂದಿದ್ದಾನೆ. ಆ್ಯಂಡ್ ಇವನ ಟ್ಯಾಲೆಂಟನ್ನು ತೋರಿಸಿ ಎಲ್ಲರನ್ನ ಎಂಟರ್ಟೈನ್ ಮಾಡಿದ್ದಾನೆ. ಆ್ಯಂಡ್ ಫಸ್ಟಿಂದ ನಾವು ಇವರಿಗೆ ಹೆಸರು ಕೊಟ್ಟಿದ್ದೆ ಜೂನಿಯರ್ ಅರವಿಂದ್ ಬೋಳಾರ್. ಸೊ ಅರವಿಂದ್ ಬೋಳಾರ್ ಅವರ ಕ್ಯಾರೆಕ್ಟರ್ನ ತಗೊಂಡು ಬಂದು ಇವತ್ತು ನಮ್ಮನ್ನೆಲ್ಲರನ್ನ ಎಂಟರ್ಟೈನ್ ಮಾಡಿದ್ದಾನೆ. ಎಸ್. ಸೊ ಫಯಾನ್, ಯಾರ ಹತ್ರ ಕೇಳುವ ಫಸ್ಟ್ ನಿಮ್ಮ ಜಜ್ಮೆಂಟನ್ನು? ಕಿಶೋರ್ ಸರ್. ಫಯಾನ್, ಎಸ್ ಸರ್. ಇವತ್ತು ಕಂಪ್ಲೀಟ್ ಚೇಂಜ್ ಫಾರ್ಮ್ಯಾಟ್. ಯಾಕೆ ಇದು ಹೊಸ ಕಾನ್ಸೆಪ್ಟ್ ಫಯಾನ್ ಮೇಲೆ? ಲಾಸ್ಟ್ ಟೈಮ್ ಹೇಳ್ತಿದ್ರಿ ನೀವು ಅವನಿಗೆ ಡ್ಯಾನ್ಸ್ ಬೇಕು ಅಂತೆ. ಆದ್ರೆ ನನಗೆ ಫಯಾನ್ ಮಿಸ್ ಅಂತ ಆಯ್ತು ಈ ಪರ್ಫಾರ್ಮೆನ್ಸ್ ಅಲ್ಲಿ. ಕಂಪ್ಲೀಟ್ ಹೌದು, ಆಕ್ಟ್ ಒಳ್ಳೇದಿತ್ತು. ಡಿಫ್ರೆಂಟ್ ಆಗಿ ಮಾಡಿದ್ದೀರಾ. ಕಾಸ್ಟ್ಯೂಮ್ಸ್ ಇರ್ಬೋದು, ಪ್ರೆಸೆಂಟೇಷನ್ ಇರ್ಬೋದು, ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದೀರಾ. ಫಯಾನ್ ಸಹ ಸ್ವಲ್ಪ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಫಯಾನ್ ಮೇಲೆ, ಅದು ಸ್ವಲ್ಪ ಕಮ್ಮಿ ಆಯ್ತು ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ. ಯಾಕೆಂದ್ರೆ ಫಯಾನ್ ಎಂಟರ್ಟೈನ್ಮೆಂಟ್ ಅಂದ್ರೆ ಫಯಾನ್ ನಮ್ಮದ್ರಲ್ಲಿ ಅದು ಸ್ವಲ್ಪ ಕಮ್ಮಿ ಇತ್ತು. ಅದು ಬಿಟ್ರೆ ವೆರಿ ಗುಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್. ಅಪೇಕ್ಷಾ ಮ್ಯಾಮ್, ಹೇಗಿತ್ತು ನಮ್ಮ ಪರ್ಫಾರ್ಮೆನ್ಸ್? ಹಾಯ್ ಫಯಾನ್. ಹಾಯ್ ಮ್ಯಾಮ್. ಲಾಸ್ಟ್ ಟೈಮ್ ಡಾನ್ಸ್ ಇಲ್ಲ ಪರ್ಫಾರ್ಮೆನ್ಸಲ್ಲಿ, ಖಾಲಿ ಆ್ಯಕ್ಟಿಂಗ್ ಇತ್ತು ಅಂತ ಹೇಳಿದ್ರಿ. ಸೊ ಈ ಸತಿ ತುಂಬ ಡಾನ್ಸ್ ಎಲ್ಲ ತಂದಿದ್ದೀರಿ. ಆದರೆ ಒಂದೊಂದು ಕಾಸ್ಟ್ಯೂಮ್ ಚೇಂಜ್ ಆಗಬೇಕಾದ್ರೆ, ಅಂದರೆ ಒಂದೊಂದು ಡಾನ್ಸ್ ಫಾರ್ಮ್ ಚೇಂಜ್ ಆಗಬೇಕಾದ್ರೆ ಅವನು ಸಹ ಅವನ ಕಾಸ್ಟ್ಯೂಮಲ್ಲಿ ಚೇಂಜಸ್ ತರ್ತಾ ಇದ್ದ. ದಟ್ ವಾಸ್ ರಿಯಲಿ ಗುಡ್. ಅದು ಒಳ್ಳೆದಿತ್ತು ಇಡೀ ಡಾನ್ಸಲ್ಲಿ. ಆದರೆ ನನಗೆ ಒಂದೇ ಡ್ರಾಬ್ಯಾಕ್, ಆಗಾಗ ಪರ್ಫಾರ್ಮೆನ್ಸ್ ಡ್ರಾಪ್ ಆಗ್ತಿತ್ತು. ಅಂದರೆ ವೆನ್ ಅವನು ಒಳಗೆ ಹೋಗಬೇಕಾದ್ರೆ ಇಲ್ಲಿ ಏನೋ ಬ್ಲ್ಯಾಂಕ್ ಇತ್ತು ಸ್ಟೇಜ್, ಇಟ್ ವಾಸ್ ನಾಟ್ ಫಿಲ್ಡ್. ಸೊ ಅಲ್ಲಿ ಏನೋ ಒಂದು ನನಗೆ ಮಿಸ್ಸಿಂಗ್ ಕಂಡಿದ್ದು ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಾರ್ಥನಾ ಮ್ಯಾಮ್, ಹೇಗಿತ್ತು ಇವರ ಪರ್ಫಾರ್ಮೆನ್ಸ್? ಹಾಯ್ ಫಯಾನ್. ಹಾಯ್ ಮ್ಯಾಮ್. ಫಯಾನ್ ಪಂಡ ಎಂಟರ್ಟೈನ್ಮೆಂಟ್ ಪಂಡ ಫಯಾನ್ ಇನ್ನೊಂಚೂರು ಡಿಫ್ರೆಂಟ್ ಸ್ಟೈಲ್ ಇಟ್ಕೊಡ್ತಾರೆ. ಬಟ್ ನೆವರ್ದಲೆಸ್ ತುಂಬಾ ಒಳ್ಳೇದು ಮಾಡಿದ್ದೀರಾ. ಕುಡೋಸ್ ಗೋ ಟು ಕೊರಿಯೋಗ್ರಾಫರ್. ವೆರಿ ಡಿಫ್ರೆಂಟ್ ಪ್ರಯತ್ನ ನಿಮ್ಮ ಕಡೆಯಿಂದ ಫಯಾನ್ಗೆ. ಎಸ್, ಎವ್ರಿ ಟೈಮ್ ನಾವು ಹೇಳ್ತೇವೆ ಡಾನ್ಸ್ ಇರಲಿಲ್ಲ, ಇವತ್ತು ಡಾನ್ಸ್ ಇತ್ತು. ಬಟ್ ಆ ಕಿರಿಕ್ ಫಯಾನ್ ಕಂಪ್ಲೀಟ್ಲಿ ಮಿಸ್. ಸೊ ಬಟ್ ಅರವಿಂದ್ ಬೋಳಾರ್ನ ರೆಪ್ರೆಸೆಂಟ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ, ಅದಕ್ಕೆ ನಮ್ಮ ಕಡೆಯಿಂದ ನಮಗೆ ಥ್ಯಾಂಕ್ ಯು. ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ಸಿ ದ ರಿಸಲ್ಟ್. ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನೀವೊಂದು 2 ಮಾತುಗಳು ಆಡ್ಲಿಕ್ಕೆ ಇಷ್ಟಪಡ್ತೀರಾ ಇವನ ಪರ್ಫಾರ್ಮೆನ್ಸ್? ಮತ್ತು ನೀವು ಇವರ ಟ್ರೈನ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಸೊ ನಿಮಗೆ ಟ್ರೈನ್ ಮಾಡುವಾಗ ಎಷ್ಟು ಈಸಿ ಇತ್ತು, ಎಷ್ಟು ಕಷ್ಟ ಇತ್ತು? ಆ್ಯಕ್ಚುಲಿ ಅವ್ನು ಟ್ರೈನ್ ಮಾಡುವಾಗಲೇ ತುಂಬ ಕಷ್ಟ. ಯಾಕೆ ನಿಂತಲ್ಲಿ ನಿಲ್ಲುವುದಿಲ್ಲ, ಭಾರಿ ಕಷ್ಟದಲ್ಲಿ ಅದು ಜಸ್ಟ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿದ್ದು. ಆಮೇಲೆ ಇದೊಂದು ಫಾರ್ಮ್ ನೋಡುವ ಅಂತ ಮಾಡಿದ್ದು. ಅದು ಡ್ಯಾನ್ಸ್ ಬೇಕು ಹೇಳಿದ್ದಕ್ಕೆ ಫುಲ್ ಡ್ಯಾನ್ಸೇ ಇದರಲ್ಲಿ ಜಾಸ್ತಿ ಹೈಲೈಟ್ ಮಾಡ್ತಾ ಹೋದೆ. ಹೌದಲ್ಲ, ನಾವು ಪ್ರತಿ ಸಲ ಹೇಳ್ತೇವೆ ಫಯಾನ್ ಒಂದು ಕಾಮಿಡಿ ಆಕ್ಟರ್ ಆಗ್ತಾನಂತ ಬೆಸ್ಟ್. ಆದರೆ ಅವರ ತಂದೆಯವರೀಗ ಅವರನ್ನು ಹೀರೋ ಮಾಡ್ಲಿಕ್ಕೆ ಹೊರಟಿದಾರ ಅಂತ.
ಮಾಡ್ತಾನೆ ನೋಡು. ಥ್ಯಾಂಕ್ ಯು. ಇನ್ನು ರಿಸಲ್ಟ್ಗೆ ಕಾಯೋದು ನಾವು. ಆ್ಯಂಡ್ ಅಂಕಲ್, ನೀವೊಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟಪಡ್ತೀರಾ? ಫಯಾನ್ ಯಾವಾಗಲೂ ಒಳ್ಳೆ ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಈ ಶೋ ಅಲ್ಲಿ ಮಾಡಬೇಕು ನನ್ನ ಪ್ರಯತ್ನ ಇತ್ತು, ಅದಕ್ಕೆ ಒಳ್ಳೆ ಥರ ಮಾಡಿದ್ದಾನೆ. ಅವನಿಗೋಸ್ಕರ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಫಯಾನಿಗೆ ಒಂದು ಗಿಫ್ಟ್ ಥರ ನಮ್ಮ ಸ್ಪಾನ್ಸರ್ ಆಗಿರುವಂಥ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದರ ಸೇಲ್ಸ್ ಆಫೀಸರ್ ಆಗಿರುವಂಥ ದೀಪಕ್ ಅವರು ಬಂದು ಇವನಿಗೆ 5 ಲೀಟರ್ ಆಯಿಲ್ ಪ್ಯಾಕನ್ನು ಕೊಡಬೇಕು ಅಂತ ಕೇಳಿಸ್ಕೊಳ್ತಾರೆ. ಕರೆಕ್ಟ್ ಹೇಳಿದ್ರಿ ನೀವು, ಆ ಕಡೆ ನೋಡ್ತಾ ಇರ್ತಾರೆ. ಓಕೆ, ಹಾಗೆ ಒಂದು ಕಂಟೆಸ್ಟೆಂಟ್ಗೆ ಗೌರವದ ಸ್ಮರಣಿಕೆ ನೀಡೋದಕ್ಕೆ ಸಮಿತಿಯ ಪದಾಧಿಕಾರಿಗಳು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರಾವಳಿ ಡ್ರೀಮ್ ಬಾಯ್ಸ್ ಇದರ 10ನೇ ವರ್ಷದ ಸಂಭ್ರಮದಲ್ಲಿ ನಮ್ಮ ಟಿವಿಯ ಸಹಭಾಗಿತ್ವದೊಂದಿಗೆ ಡಾನ್ಸ್ ಟು ಡಾನ್ಸ್ ಗ್ರ್ಯಾಂಡ್ ಫಿನಾಲೇಸ್ ಆಗ್ತಾ ಇದೆ. ಸೊ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಸಹಕರಿಸಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ತುಂಬು ಹೃದಯದ ವಂದನೆಗಳು. ನೀವು ಹೋಗಿ ಅಲ್ಲ, ನೀವು ನಿಲ್ಲಿ ಸರ್, ಬ್ಯಾಕ್ ಡ್ಯಾನ್ಸರ್ ಎಲ್ಲ ಹೋಗಿ, ನೀವು ಬೇಡ. ಇದು ಕಷ್ಟ ಉಂಟು ಈಗ ಸರ್. ಇರ್ಬೋರ್ಜಿ ಕನ್ನಡ ಹೌದು, ನಾನು ಕನ್ನಡನೇ ಮಾತಾಡೋದು. ನನ್ನ ಕನ್ನಡ ಸ್ವಲ್ಪ ಆಚೆ ಈಚೆ ಆಗ್ತದೆ, ನನಗೆ ಸ್ವಲ್ಪ ತುಳು ಮಿಕ್ಸ್ ಆಗ್ತದೆ. ಇವರೇ ಈಗ ನನಗೆ 10 ಮಂದಿ ಡ್ಯಾನ್ಸರ್ಸ್ ಇದ್ದಾರೆ ನಮ್ದು. ಅವ್ರದ್ದೆಲ್ಲ ಪೇರೆಂಟ್ಸ್ ಬರಬೇಕು. ಮುರಳಿಯಣ್ಣ, ಒಮ್ಮೆ ಎಲ್ಲ ಪೇರೆಂಟ್ಸ್ ಅನ್ನು ಕಲಿಸಿ. ಇರದಾಲ ಪಲ್ನೆ ಸರ್, ಈ ಜೋಕುಲು ಮಲ್ಪನೇ ಪೊರ್ಲ. ನೀವು ಎಂತ ಮಾಡ್ತಿದ್ರಿ ಕೇಳಿದ್ರೆ, ಕನ್ನಡ ಆಚೆ ಮಾತಾಡಿ ತುಳು ಈಚೆ ಮಾತಾಡ್ತೀರಿ. ಎಂತ ಬರ್ರ ನಿಮ್ಮ ಕಿರಿಕಿರಿ ಇದು? ಗೊತ್ತಾಯ್ತಾ ಕಿರಿಕಿರಿ ಏನು ಅಂತ ಇರೋದು? ಅಲ್ಲ ಸರ್, ನೀವು ಸ್ವಲ್ಪ ತುಳು ಮಾತಾಡ್ಬೇಕು ಅಂತ. ನೀವು ಇನ್ನು ಮಂಗಳೂರಿಗೆ ಬರ್ಲಿಕ್ಕಿಲ್ವ? ನಿಮ್ಗೆ ಕಿಶೋರನ್ನೆಲ್ಲ ಕರೀತಿರ್ತಾರೆ. ರೂಮ್ ಮ್ಯಾಂಗ್ಳೂರಲ್ಲೇ ಫಿಕ್ಸ್ ಆಯ್ತು. ಮತ್ತೆ ನೀವು ಆ ಕಡೆ ಬರುವಾಗೆಲ್ಲ ತುಳು ಮಾತಾಡ್ಬೇಕಲ್ಲ, ಅದಕ್ಕೆ ಇಲ್ಲಿಂದ ರೂಮ್ ಇದೆಯಾ ಯಾವ್ದಾದ್ರು? ಖಂಡಿತ ಕೊಡುವ. ಆಯ್ತು, ಮುಗಿತು ಬಿಡಿ ಕೆಲಸ. ಇಷ್ಟರವರೆಗೆ ನಿಮ್ಮ ಮಕ್ಕಳನ್ನು ನೀವು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿಸ್ತಾ ಇದ್ರಿ, ಹೌದಾ ಅಲ್ವಾ? ಈಗ ನೀವೇ ಹೇಳಿ, ನಮ್ಮ ಮಕ್ಕಳನ್ನು ಇಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ ಇವರೆಲ್ಲರೂ. ಆ ಮಕ್ಕಳೊಂದು ಪಾಪ ಎಷ್ಟೊಂದು ಹೆದರಿಕೆ ಆಗ್ತದೆ. ನಾನೇ ಹೆದರಿ ಬರೋದು, ಅದು ನನಗಿಂತಲೂ ಚಿಕ್ಕದು, ಅದು ಎಷ್ಟು ಹೆದರಿಕೆ ಆಗ್ಲಿಕ್ಕಿಲ್ಲ. ಹಾಗಿರುವಾಗ ಇವರಿಗೆ ಒಂದು ಡ್ಯಾನ್ಸ್ ಅಂದ್ರೆ ಏನಂತ ಗೊತ್ತಾಗ್ಬೇಕು. ಈಗ ಇವರು ಡ್ಯಾನ್ಸ್ ಮಾಡ್ಬೇಕಾ ಬೇಡವಾ? ನೀವು ಹೇಳಿ. ಮಾಡ್ಬೇಕು ಅಲ್ವಾ? ಮಾಡ್ಬೇಕಾ ಬೇಡವಾ? ಮಾಡ್ಬೇಕು. ಬೇಕಲ್ಲ? ಅಪ್ಪಡಿ ಪೋಡ 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 ಅಸ್ತಿ ಪೋಡ ಕಣ್ಣಾರೆ ಇಪ್ಪಡಿ ಪೋಡ ಪೋಡ ಪೂರಿ ನಲಿಬಲ ಕೈಯಾಲೆ உன்னோட பொறுத்துத உப்பு மூட்டை ஏறிக்கிறேன், உன்னோட கண்ணை பொத்தி கண்ணா மூட்டி ஆடவர இந்த நட போதுமா? இன்னும் கொஞ்சம் வேணுமா? இந்த நட போதுமா? இன்னும் கொஞ்சம் வேணுமா? இந்த நட போதுமா? இன்னும் கொஞ்சம் வேணுமா? ಎನಿವೇಸ್, ಒಂದು ಅದ್ಭುತವಾದ ಕಲಾವಿದ ಪ್ರವೀಣ್ ಮರ್ಕಂಬಿ ಇವರಿಗೆ ಜೋರದ ಚಪ್ಪಾಳೆ ಬರಲಿ. ಎಲ್ಲ ಮಕ್ಕಳಿಗೆ ನಾವು ಮೈನಸ್ ಸಹ ಹೇಳ್ತೇವೆ, ಪ್ಲಸ್ ಸಹ ಹೇಳ್ತೇವೆ. ಮೈನಸ್ ತಗೊಂಡದನ್ನು ಪ್ಲಸ್ ಮಾಡಿ, ಪ್ಲಸ್ ತಗೊಂಡು ಮೈನಸ್ ಮಾಡಲಿಕ್ಕೆ ಹೋಗಬೇಡಿ ಯಾವಾಗ ಸಹ. ಯಾಕೆಂದರೆ ಇದು ನಾನು ನೋಡಿದ ಪ್ರಕಾರದಲ್ಲಿ ತುಂಬ ಟಫೆಸ್ಟ್ ಕಾಂಪಿಟೇಷನ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಫಸ್ಟಿಂದ ನೋಡ್ಕೊಂಡು ಬಂದಿದ್ದೇನೆ, ನಾನು ತುಂಬ ರಿಯಾಲಿಟಿ ಶೋ ಮಾಡಿದ್ದೇನೆ ಇದರಲ್ಲಿ. ಆದರೆ ಇದು ತುಂಬ ಟಫೆಸ್ಟ್ ಕಾಂಪಿಟೇಷನ್ ಅಂತ ಹೇಳ್ಬೋದು ಪ್ರತಿಯೊಬ್ಬರು. ಯಾಕೆಂದರೆ ನಾನು ನೋಡಿದ ಪ್ರಕಾರದಲ್ಲಿ ನಾನು ತುಂಬ ವರ್ಷದಿಂದ ಮಾಡ್ತಿದ್ದೇನೆ. ನಾವು ಇರ್ಬೋದು, ನಮ್ಮ ಟಿವಿಯವರು, ನಮ್ಗೆ ಎಲ್ಲರಿಗೆ ಪ್ರೈಸ್ ಕೊಡಲಿಕ್ಕೆ ಆಗೋದಿಲ್ಲ. ಆದರೂ ಕಾಂಪಿಟೇಷನನ್ನು ತುಂಬ ಸ್ಪೋರ್ಟಿವ್ ಆಗಿ ತಗೊಳ್ಳಿ ಪೇರೆಂಟ್ಸ್. ಯಾಕೆಂದರೆ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಬೇಕು. ನಾವು ಇವತ್ತು ಸೋತವರ ಸಹಗೆ ವಿನ್ನವರ್ ಆದವರ್ಸಾಗಿ ಎಲ್ಲರಿಗೆ ಸಹ ಆಫ್ ಕಮೆಂಟ್ ಕೊಡ್ತೇವೆ, ಎಲ್ಲರಿಗೆ ಸಹ ಪ್ಲಸ್ ಕಮೆಂಟ್ ಕೊಟ್ಟಿದ್ದೇವೆ. ಆದರೆ ಇದನ್ನು ಪ್ಲಸ್ ಆಗಿ ತಗೊಳ್ಳಿ. ಯಾಕೆಂತ ಹೇಳಿದರೆ ನಾನು ನೋಡುವ ಪ್ರಕಾರದಲ್ಲಿ ಈ 10 ಜನ ಸಹ ಸ್ಯಾಟಲೈಟ್ ಇರ್ಬೋದು, ನ್ಯಾಷನಲಲ್ಲಿ ನಾನು ನೋಡಲೇಬೇಕು. ನಾನು ಹಾಗೂ ನಮ್ಮ ಟಿವಿಯವರು ನಾವು ಮಾಡೋದೇ ಒಂದು ಕಾರಣಕ್ಕೆ, ಅದು ಈ ಪ್ಲ್ಯಾಟ್ಫಾರ್ಮಿಂದ ನೀವು ಮೇಲೆ ಹೋಗಬೇಕು. ಅದಕ್ಕೋಸ್ಕರ ಇದು ಲಾಸ್ಟ್ ಪ್ಲ್ಯಾಟ್ಫಾರ್ಮ್ ಅಲ್ಲ, ತುಂಬ ಇದುಂಟು, ಕಾಂಪಿಟೇಷನ್ಸ್ ಉಂಟು. ನಮ್ಮ ಸೈಡಿಂದ ಬಾಯ್ಸ್ ಝೋನ್ ಇರ್ಬೋದು, ಫಿಕ್ಸ್ ಆರ್ಟ್ ಇರ್ಬೋದು, ನಮ್ಮ ಟಿವಿ ಇರ್ಬೋದು, ನಮ್ಮ ಸೈಡಿಂದ ಎಲ್ಲಿಯೆಲ್ಲ ಈ ಮಕ್ಕಳಿಗೆ ಅಪರ್ಚುನಿಟಿ ಉಂಟು ನಾವು 100% ಮಾಡ್ತೇವೆ. ಪ್ಲಸ್ ಇದು ಶೋ ಅಲ್ಲಿ ಯಾರು ಬರ್ತಾರಿಲ್ಲ ಗೊತ್ತಿಲ್ಲ, ಇದು ಶೋ ಅಲ್ಲಿ ಫೈನಲಿಸ್ಟ್ ಇದ್ದವರನ್ನು ನೆಕ್ಸ್ಟ್ ನಾವೊಂದು ದೊಡ್ಡ ಶೋಸ್ ಮಾಡ್ತಿದ್ದೇವೆ. ಅದರಲ್ಲಿ 100% ನಾವು ಡೈರೆಕ್ಟ್ ಸೆಲೆಕ್ಷನ್ ಕೊಡ್ತೇವೆ ಅವರಿಗೆ, ಪ್ರತಿಯೊಬ್ಬರಿಗೆ. ಯಾರು ಸಹ ಆಡಿಷನ್ ಸಹ ಮಾಡಬೇಡಿ, ಏನು ಸಹ ಮಾಡಬೇಡಿ. ಆದರೆ ಇವತ್ತಿದು ರಿಸಲ್ಟ್ ಅನ್ನು ಮೈನಸ್ ಆಗಿ ತಗೊಳ್ಬೇಡಿ ದಯವಿಟ್ಟು. ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್, ಯಾಕೆಂದರೆ ನಾವು ಫೈನಲಲ್ಲಿ ಇದ್ದವರು ನಮಗೆ 5 ಮಕ್ಕಳು, ಆದರೂ ನಾವು 10 ಮಕ್ಕಳು ಹಾಕಿದ್ದೇವೆ ಅಂತ ಹೇಳಿದರೆ ನಮಗೆ ಮಕ್ಕಳನ್ನು ನೋಡುವಾಗ ಅಷ್ಟು ಬೇಸರ. ಯಾಕೆಂದರೆ ಅಷ್ಟು ಕಾಂಪಿಟೇಷನ್ ಉಂಟು. ನ್ಯಾಷನಲ್ ಲೆವೆಲಲ್ಲಿ ನಿಮಗೆ 100% ಟ್ರೈ ಮಾಡ್ಬೋದು. 10 ನಾನು ಹೇಳ್ತೇನೆ, ನಾನು 100% ಟ್ರೈ ಮಾಡ್ತೇನೆ ಈ ಎಲ್ಲ ಮಕ್ಕಳಿಗೆ ಸಹ ಆಪರ್ಚುನಿಟಿ ಸಿಕ್ಕುವ ಹಾಗೆ.
ನೀವು ಸಹ ಅದನ್ನು ಪ್ಲಸ್ ಆಗಿ ತಗೊಳ್ಳಿ. ಇವತ್ತು ರಿಸಲ್ಟನ್ನು ತುಂಬ ಕಷ್ಟಪಡ್ತಿದ್ದೀರಾ, ನನಗೆ ಅರ್ಥ ಆಗ್ತದೆ. ತುಂಬ ಖರ್ಚು ಮಾಡ್ತಿದ್ದೀರಾ, ತುಂಬ ಎಫರ್ಟ್ ಹಾಕಿದ್ದೀರಾ. ಪ್ರತಿಯೊಬ್ಬರಿಗೆ ಸಹ ಪೇರೆಂಟ್ಸಿಗೆ ನಮ್ಮ ಸೈಡಿಂದ ತಪ್ಪಾಗಿದ್ದರೆ ನಾವು ಏನು ಹೇಳಲಿಕ್ಕಾಗೋದಿಲ್ಲ. ನೀವು ನಮ್ಮನ್ನು, ನಾವು ಚಿಕ್ಕವರು, ನೀವು ದೊಡ್ಡವರು, ನಮ್ಮನ್ನು ಕ್ಷಮಿಸಿ ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ತಗೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಆಲ್ ದ ಪೇರೆಂಟ್ಸ್. ಈಗ ವಿಶೇಷವಾದಂತಹ ವ್ಯಕ್ತಿಯನ್ನ ವೇದಿಕೆ ಮೇಲೆ ಕರಿಬೇಕಿದೆ. ಬಿಕಾಸ್ ಕರಾವಳಿ ಡ್ರೀಮ್ ಬಾಯ್ಸ್ ಎನ್ನುವಂತಹ ಸಂಸ್ಥೆ ಎಷ್ಟು ವರ್ಷಗಳ 10 ವರ್ಷಗಳ ಕಾಲ 10 ವಸಂತಗಳ ಕಾಲ ನಡೆದುಕೊಂಡು ಬರ್ತಾ ಇದೆ ಅಂತ ಕೇಳಿದರೆ ಎಲ್ಲರೂ ಕೂಡ ಪರಿಶ್ರಮ ಪಡ್ತಾರೆ. ಆದರೆ ಆ ಕಾರ್ಯಕ್ರಮಗಳು ಹೇಗಾಗುತ್ತೋ ಹೇಗಿರುತ್ತೋ ಯಾರಿಗೂ ಕೂಡ ಅರ್ಥವೇ ಆಗಿರೋದಿಲ್ಲ. ಇವತ್ತಿನ ಈ ಒಂದು ನಮ್ಮ ಟಿವಿಯ ಡಾನ್ಸ್ ಟು ಡಾನ್ಸ್ ಗ್ರ್ಯಾಂಡ್ ಫಿನಾಲೆ ಸಾಗ್ತಾ ಇದೆ ಅಂತ ಕೇಳಿದರೆ ಸಮಿತಿಯ ಅರ್ಧಕ್ಕೆ ಪದಾಧಿಕಾರಿಗಳಿಗೆ ವಿಷಯವೇ ಗೊತ್ತಿರಲಿಲ್ಲ. ಕಾರಣ ಏನು ಅಂತ ಕೇಳಿದರೆ ಅವ್ರು ಯಾರು ಕೂಡ ಊರಲ್ಲೇ ಇರೋದಿಲ್ಲ, ಎಲ್ಲ ಹೊರಗಡೆ ಮೀನುಗಾರಿಕೆಯಲ್ಲಿ ಇರ್ತಾರೆ. ಸೊ ಸೈನಿಕರಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಕೊನೆಯ 2 ದಿನಗಳಲ್ಲಿ ಮಾತ್ರ ವಿಚಾರ ಗೊತ್ತಾಗತ್ತೆ. ಆದರೂ ಕೂಡ ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟು ಎಲ್ಲ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟು ಅವರು ಅಷ್ಟೊಂದು ಪ್ರೀತಿಯಿಂದ ಸಹಕರಿಸ್ತಾ ಇದ್ದಾರೆ. ಹಾಗೆಯೇ ಅವರ ನಂಬಿಕೆಗಳನ್ನು 10 ವರ್ಷಗಳ ಕಾಲ ಉಳಿಸಿಕೊಂಡು ಬರ್ತಾ ಇರುವಂತಹ ಕಿರಣ್ ಹರಿಕಂತ್ರ ಅವರನ್ನು ವೇದಿಕೆ ಮೇಲೆ ಜೋರಾಗಿ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿಕೊಳ್ಳಿ. ಒಮ್ಮೆ ಜೋರದ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸಮಿತಿಯ ಪದಾಧಿಕಾರಿಗಳಿಗಿರುವಂತಹ ಕಿರಣ್ ಹರಿಕಂತ್ರ ಅವರು. ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಇವತ್ತು ಇಷ್ಟೊಂದು ಒಳ್ಳೆಯ ಪ್ರೋಗ್ರಾಮ್, ಇಷ್ಟೊಂದು ಗ್ರ್ಯಾಂಡ್ ಆಗಿ ನಡಬೇಕಾದ್ರೆ, ಇಷ್ಟೊಂದು ಒಳ್ಳೆಯಾಗಿ ನಡಬೇಕಾದ್ರೆ, ನೀವೆಲ್ಲರೂ ಇಷ್ಟು ಎಂಜಾಯ್ ಮಾಡಬೇಕಾದ್ರೆ ಕರಾವಳಿ ಡ್ರೀಮ್ ಬಾಯ್ಸ್ ಪದಾಧಿಕಾರಿಯಾಗಿರುವಂತಹ ಕಿರಣ್ ಅವರಿಗೆ ದೊಡ್ಡ ಚಪ್ಪಾಳೆ ಬರಬೇಕು. ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಈಶ್ವರ್ ಹರಿಕಾಂತ್ ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಟೆಕ್ನಿಷಿಯನ್ಗಳಾಗಿರ್ತಕ್ಕಂತಹ ಮುಖ್ಯ ಕಾರ್ಯನಿರ್ವಾಹಕರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಕರಾವಳಿ ಡ್ರೀಮ್ ಬಾಯ್ಸ್ನ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಈ ಸನ್ಮಾನ ಇವರ ಒಬ್ಬರಿಗೆ ನೆಪಕ್ಕೆ ಮಾತ್ರ, ಇದು ನಿಮಗೆ ಸೇರಬೇಕಾಗಿರುವಂಥದ್ದು, ನಿಮ್ಮ ವಿಶ್ವಾಸಕ್ಕೆ ಸೇರಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಕರಾವಳಿ ಡ್ರೀಮ್ ಬಾಯ್ಸ್ನ ಎಲ್ಲ ಪದಾಧಿಕಾರಿಗಳು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆಮೇಲೆ ಜೋರದ ಚಪ್ಪಾಳೆಗಳ ಅಭಿನಂದನೆಗಳು ಬರಲಿ ಕಿರಣ್ ಹರಿಕಾಂತ್ ಅವರಿಗೆ. ನಿಮ್ಮ ಊರಿನಲ್ಲಿ ಇಂತಹ ಒಂದು ಅದ್ವಿತೀಯವಾಗಿರ್ತಕ್ಕಂತಹ ಟಿವಿ ಚಾನೆಲ್ನ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಇಷ್ಟೊಂದು ವಂಡರ್ಫುಲ್ ಆಗಿರೋ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಕರಾವಳಿ ಡ್ರೀಮ್ ಬಾಯ್ಸ್, ಹಾಗೆ ನಮ್ಮ ಫಿಕ್ಸ್ ಆರ್ಟ್, ಬಾಯ್ಸ್ ಓನ್ ಡ್ಯಾನ್ಸ್ ಅಕಾಡೆಮಿ, ನಮ್ಮ ಟಿವಿ, ಎಲ್ಲರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದ ಆರ್ಗನೈಸರ್ಸ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ಒಂದು ಸ್ಪೆಷಲ್ ಥ್ಯಾಂಕ್ಸನ್ನು ಇನ್ನೊಬ್ಬರಿಗೆ ಹೇಳಲೇಬೇಕು. ಇವತ್ತಿನ ವೇದಿಕೆಯಲ್ಲಿ ನಾವು ಇಷ್ಟೊಂದು ವರ್ಣರಂಜಿತವಾಗಿರ್ತಕ್ಕಂತಹ ಧ್ವನಿ ಮತ್ತು ಬೆಳಕನ್ನು ಕಾಣ್ತಾ ಇದ್ದೇವೆ. ಆದರೆ ಇದು ಕೇವಲ ಈ ಒಂದು ದಿನಕ್ಕೆ ಸಂಬಂಧಿಸಿದ್ದಲ್ಲ. ಸತತ 6 ವರ್ಷಗಳಿಂದ ಕರಾವಳಿ ಡ್ರೀಮ್ ಬಾಯ್ಸ್ನ ಪ್ರತಿಯೊಂದು ಹೆಜ್ಜೆಗೂ ಹೆಗಲು ಕೊಟ್ಟು ನಿಂತಿರ್ತಕ್ಕಂತಹ ಉತ್ತರ ಕನ್ನಡದ ಹೆಮ್ಮೆಯ ಸೌಂಡ್ ಸಿಸ್ಟಮ್ಗಳಲ್ಲಿ ಒಂದಾಗಿರ್ತಕ್ಕಂತಹ ಮದರ್ ಸೌಂಡ್ ಸಿಸ್ಟಮ್ನ ನಾಗೇಂದ್ರ ಹಾಗೂ ಅವರ ತಂಡಕ್ಕೆ ಒಮ್ಮೆ ಜೋರಾದ ಚಪ್ಪಾಳೆಗಳು ಬರಲಿ ಎನ್ನುವಂತಹ ಪ್ರೀತಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. Namma TV in association with the Boys Own Dance Academy and Fix Art presents the grand finale of VIP's Last Bench Dance to Dance Juniors. So powered by Kane Properties, Santosh Rice Mill and Sun Premium Refined Sunflower Oil. ಸೊ ಈಗ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನ ನೋಡ್ಲಿಕ್ಕೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಸೊ ಇವರು ತುಂಬಾನೇ ಸೈಲೆಂಟ್, ಬಟ್ ಇವರ ಡಾನ್ಸ್ ತುಂಬಾನೇ ವೈಲೆಂಟ್. ಸೊ ನೋಡೋಣ ಇವತ್ತು ಗ್ರ್ಯಾಂಡ್ ಫಿನಾಲೆಯಲ್ಲಿ ಇವರು ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ, ಇವರು ಟ್ರೋಫಿನ ತಗೊಂಡು ಹೋಗ್ತಾರೆ ಇಲ್ವಾ ಅಂತ ನೋಡೋಣ. ಸೊ ನಿಮ್ಮ ಜೋರಾದ ಚಪ್ಪಾಳೆ ಬರಲಿ. ವಿತ್ ರೌಂಡ್ ಆಫ್ ಅಪ್ಲಾಸ್ ಟು ಸೋನಿಯಾ. भारतवर्ष जहां मिट्टी भी सोना थी और दिलों के दरवाजे हर मेहमान के लिए खुले थे, इन्हीं दरवाजों से एक दिन गुस्साए कुछ क्रूर शैतानी यादें। हिंसा और अत्याचार के सामने जब घायल हो रही थी हर आत्मा, तब इस मिट्टी के गर्भ से उठ खड़ी हुई मणिकर्णिका।
विवाह के कुछ ही समय बाद अपने पति और औलाद को खोकर एक शिशु को गोद लेकर उसे दामोदर राव के नाम दिया। ये औलाद तुम्हारे नहीं है और इस राज्य को राज करने का तुम्हें हक नहीं है। हम तुम्हें आखिरी चेतावनी दे रहे हैं, झांसी को छोड़ दो। अगर मेरे बेटा राज्य के काबिल नहीं तो मैं झांसी की सेवा करूंगी। मैं लक्ष्मीबाई प्रतिज्ञा करती हूँ कि जब तक मेरे शरीर में रक्त है मैं पूरी निष्ठा से झांसी की सेवा करूँगी। अपने देह को उनके हवाले त्याग करना मुझे मंजूर नहीं, पर मुझे अपने ही लोग भस्म कर दे ये मुझे मंजूर है। मैं रहूं या ना रहूं, भारत ये रहना चाहिए। चाहे वो हमारे साथ ना रहे पर उनकी कुर्बानियां हमेशा याद रहेगी। खूब लड़ी मर्दानी थी वो, झांसी वाली रानी थी वो। ಓಕೆ ಸೋನಿಯಾ, ಝಾನ್ಸಿ ರಾಣಿ ಸ್ಟೇಜಿಗೆ ಬಂದಾಗ ಆಯಿತು. ವೆರಿ ನೈಸ್. ಓಕೆ, ಫಸ್ಟ್ ಆಫ್ ಆಲ್ ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಸೊ ನಿಮ್ಮ ಈ ಒಂದು ಚಂದವಾದ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಎಷ್ಟು ಒಳ್ಳೆಯಾಗಿದೆ ನೋಡೋಣ. ಎಸ್, ಅಪೇಕ್ಷಾ ಮ್ಯಾಮ್, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಎಂತ ಹೇಳ್ಬೇಕು ನಾನು, ಐ ಆಮ್ ಸೋ ಸ್ಪೀಚ್ಲೆಸ್. ಸ್ಟಾರ್ಟಿಂಗ್ ಟಿಲ್ ಎಂಡ್ ಎಂತ ಎಲ್ಲಿ ನೋಡಬೇಕು ನನಗೆ ಗೊತ್ತಾಗಲಿಲ್ಲ. ಫುಲ್ ಆನ್ ಇಡೀ ಸ್ಟೇಜಲ್ಲಿ ಏನಾದರೂ ಒಂದು ಆಗ್ತಾ ಇತ್ತು, ಆಚೆ ಈಚೆ ಈಚೆ. ಸೋ ವೆಲ್ ಕೋಆರ್ಡಿನೇಟೆಡ್, ಎನರ್ಜಿ ಮೇಂಟೈನ್, ಪ್ರೆಸೆಂಟೇಷನ್, ಪ್ರಾಪ್ಸ್, ಸೂಪರ್, ವಾವ್. ಕೊರಿಯೋಗ್ರಾಫರ್ ಕುಡೋಸ್, ವೆರಿ ನೈಸ್, ವೆರಿ ನೈಸ್, ಆಲ್ ದ ಬೆಸ್ಟ್. ಎಸ್, ಕಿಶೋರ್ ಸರ್, ಹೇಗಿತ್ತು ನಮ್ಮ ಮಣಿಕರ್ಣಿಕಾ ಪರ್ಫಾರ್ಮೆನ್ಸ್? ಮೇಡಮ್ ಕೊಡಿ, ಮೇಡಮ್ ಹೇಳಿ ಹೇಗೆ ಬಂದದ್ದು. ಎಸ್, ಹೇಗೆ ಆಗಿದೆ ಆಂಟಿ ಈ ಒಂದು ಪರ್ಫಾರ್ಮೆನ್ಸ್? ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಕೊರಿಯೋಗ್ರಾಫರ್ ಅವರಿಗೆ ಅಷ್ಟು ಹೇಳಿದ್ದಾರೆ ಮಾಡಲಿಕ್ಕೆ, ಅಷ್ಟು ಅಂದರೆ ಅವಳು ಸಹ ಎನರ್ಜಿ ಹಾಕಿದ್ದಾಳೆ. ದಿನ ಸ್ಕೂಲ್ ಆದ ನಂತರ ಪ್ರಾಕ್ಟೀಸಿಗೆ ಹೋಗ್ತಿದ್ಲು, ತುಂಬ ಲೇಟಾಗಿ ಬರ್ತಿದ್ಲು. ಮನೆಯಲ್ಲಿ ಅವಳ ಅಜ್ಜಿ ಏನು ಬರಲಿಲ್ಲ ಅಂತ ಹೇಳ್ತಿದ್ಲು, ಇಷ್ಟು ಲೇಟ್ ಆದ್ರೂ ಇನ್ನು ಸ್ವಲ್ಪ ದಿನ ನಿಲ್ಲಿ, ಇನ್ನು ಸ್ವಲ್ಪ ದಿನ ಅಂತ ಹೇಳಿ ಇಷ್ಟರೊಳಗೆ ಅವಳನ್ನು ಇನ್ನು ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ಇನ್ನೂ ಸಹ. ಎಸ್, ಸೋ ಸ್ವೀಟ್ ಆಂಟಿ. ಕೊರಿಯೋಗ್ರಾಫರ್ ಹೇಳಲಿಕ್ಕೆ ಉಂಟಾ ಏನಾದರೂ? ಇದು ನಂದೊಬ್ಬನೇದೇ ವರ್ಕ್ ಅಲ್ಲ, ಇದು ಟೀಮ್ ಆಲ್ ಡ್ಯಾನ್ಸರ್ಸ್. ಇದು ಎಲ್ಲರೂ ಸಹ ಡೈಲಿ ವರ್ಕ್ ಎಲ್ಲ ಬಂದು ಟೈಮ್ಗೆ ನೈಟ್ 12 o'clock ತನಕ ಪ್ರಾಕ್ಟೀಸ್ ಆಗ್ತಾಯಿತ್ತು. ನಂದಂತ ಹೇಳೋದಕ್ಕಿಂತ ನಮ್ಮ ಟೀಮ್ ಇದು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ವೆರಿ ನೈಸ್, ವೆರಿ ನೈಸ್.
ಸೋನಿಯಾದು ನಾನು ಮತ್ತೆ ಬರ್ತೇನೆ. ಫಸ್ಟ್ ನೀವು ಕೊರಿಯೋಗ್ರಾಫರ್ ಹೇಳಿದ ಹಾಗೆ ಟೀಮಿಗೆ ಕ್ಲಾಪ್ ಕೊಡಬೇಕು. ಯಾಕೆಂತ ಹೇಳಿದರೆ ಸಿಂಗಲ್ ಮೂಮೆಂಟ್ ಬಿಡಲಿಲ್ಲ. ಎಲ್ಲಿ ಡಾನ್ಸ್ ಇರಬೇಕು, ಎಲ್ಲಿ ಫ್ಲಿಪ್ಸ್ ಹಾಕಬೇಕು, ಟೈಮಿಂಗ್ ತುಂಬ ನೀಟಿತ್ತು. ಫ್ಲಿಪ್ಸ್ ಇರ್ಬೋದು, ಯಾಕಂದ್ರೆ ಇಬ್ಬರಿಬ್ಬರೇ ಒಂದು ಫ್ಲಿಪ್ಸ್ ಮಾಡುವಾಗ ಪ್ರತಿಯೊಂದು ಟೈಮ್ ನೀಟಿತ್ತು ಡಾನ್ಸಲ್ಲಿ, ಡಾನ್ಸ್ ವೈಸ್ ಹೋಗುವಾಗ. ಪ್ಲಸ್ ನಿಮ್ಮದು ಪ್ರೆಸೆಂಟೇಷನ್ ಇರ್ಬೋದು, ಕೋಆರ್ಡಿನೇಷನ್ ಇರ್ಬೋದು, ತುಂಬ ಒಳ್ಳೆದಿತ್ತು ಕಂಪ್ಲೀಟ್ಲಿ. ನಾನು ಯಾವಾಗ ಹೇಳ್ತೇನೆ, ಏನಾದರೂ ಹೊಸತು ತಗೊಂಡು ಬನ್ನಿ, ಮಾರ್ಕೆಟ್ಗೆ ಹೊಸತು ತಗೊಂಡು ಬನ್ನಿ, ಸೇಮ್ ರಿಪೀಟ್ ಮಾಡಬೇಡಿ. ನಾನು ಅದನ್ನೇ ರಿಪೀಟ್ ಮಾಡ್ತಿದ್ದೇನೆ. ಏನಾದರೂ ಒಂದು ಸ್ಪೆಷಲ್ ಮಾಡಿದ್ದೀನಿ, ತುಂಬ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ಲಸ್ ಸೋನಿಯಾ ಇವತ್ತು ನಿಮಗೆ, ಯಾಕೆಂದರೆ ಕ್ರಂಪ್ ಮೂಮೆಂಟ್ ತುಂಬ ಇತ್ತು, ಯಾಕೆಂದರೆ ಅದು ಮೂಮೆಂಟ್ ಉಗ್ರಮ್ ಇತ್ತು, ತುಂಬ ಕ್ಲೀನ್ ಇತ್ತು ಡಾನ್ಸ್. ಅದು ಸೋನಿಯಾ ಸಹ ಆ ಎನರ್ಜಿ ಕವರ್ ಮಾಡಿದ್ದಾರೆ. ವೆರಿ ಗುಡ್ ಸೋನಿಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತು ಮೇಯ್ನ್ ಪಾಯಿಂಟ್ ನನಗೆ ಖುಷಿಯಾದ ಅಂತ ಹೇಳಿದರೆ, ಹಿಂದಿ ಟ್ರ್ಯಾಕ್ ತೆಗೆಯುವಾಗ ಆ ಒಂದು 2 ಸಣ್ಣ ಪಾರ್ಟ್ ಇತ್ತು ಕನ್ನಡದು, ಆ ಎಂಟ್ರಿ ಮಾಡಿದ್ರಲ್ಲ, ಅದು ಪ್ಲಸ್ ಪಾಯಿಂಟ್. ಇಡೀ ಡಾನ್ಸಿಗೆ ಪ್ಲಸ್ ಪಾಯಿಂಟ್ ಹೇಳಿದರೆ ಆ ಎಂಟ್ರಿ, ಆ ಅಮ್ಮಂದು ಪಾರ್ಟ್ ಮಾಡಿದ್ರಿ, ಮಗುದು ಪಾರ್ಟ್, ವೆರಿ ಗುಡ್. ಅದು ಕೊರಿಯೋಗ್ರಫಿ ಸೆನ್ಸ್ ಸೂಪರ್, ವೆರಿ ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಾರ್ಥನಾ ಮ್ಯಾಮ್, ಹೇಗಿತ್ತು ಈ ಧಮಾಕೆದಾರ್ ಪರ್ಫಾರ್ಮೆನ್ಸ್? ಹಾಯ್ ಸೋನಿಯಾ. ವೇಟ್ ಮಾಡ್ತಾ ಇದ್ದೆ ಸೋನಿಯಾ ಯಾವಾಗ ಪರ್ಫಾರ್ಮ್ ಮಾಡ್ತಾಳೆ ಅಂತ, ಬಿಕಾಸ್ ಶೀಸ್ ಅ ಗರ್ಲ್. ಯಾವತ್ತು ಹೊಸತು ಕಾನ್ಸೆಪ್ಟ್ ಜೊತೆ ಬರ್ತಾರೆ. ಸೊ ಕಮಿಂಗ್ ಟು ದಿಸ್ ಫೈನಲ್ ಪರ್ಫಾರ್ಮೆನ್ಸ್, ದ ಬೆಸ್ಟ್ ಪಾರ್ಟ್ ವಾಸ್ ದ ಥೀಮ್ ಕಾನ್ಸೆಪ್ಟ್. ಝಾನ್ಸಿ ಕಿ ರಾಣಿ ಒಂದು ವುಮೆನ್ ಫ್ರೀಡಮ್ ಫೈಟರ್ ಇದು ಕಾನ್ಸೆಪ್ಟ್ ತಗೊಂಡು ಬಂದಿದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ವಾಸ್ ದ ಹೋಲ್ ಟೀಮ್ energy, coordination, and coming to the choreographer, one of the best choreographer, there is no doubt. Neatly presented, ಒಂದು complete movie ನೋಡಿದಾಗೆ ಆಯಿತು. So overall kudos goes to choreographer and the whole team and Sonia. Thank you ma'am. ನಿಮ್ಮದು ಟೀಮ್ ಕೋಆರ್ಡಿನೇಷನ್ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಕಾಣ್ತಾ ಉಂಟು. ಸೊ ದಿಸ್ ವಾಸ್ fantastic, fantabulous, mind blowing, blah 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 performance, and keep it up. Thank you so much ma'am. ಟೀಮ್ ವರ್ಕ್ ಮೀನ್ಸ್ ಮೋರ್ ಆಫ್ ವಿ ಆ್ಯಂಡ್ ಲೆಸ್ ಆಫ್ ಮೀ ಅಂತ ಹೇಳ್ತಾರೆ. ಸೊ ಆ ಒಂದು ಕೊಟೇಶನನ್ನು ನೀವಿವತ್ತು ಪ್ರೂವ್ ಮಾಡಿದ್ದೀರಾ. ಟೀಮ್ ವರ್ಕಲ್ಲಿ ಏನು ಕೂಡ ಸಾಧಿಸ್ಬೋದು, ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ. ಆ್ಯಂಡ್ ನನಗೊಂದು ಕ್ವಶನ್ ಇದೆ, ಎಲ್ಲಿದ್ದಾರೆ ನಿಮ್ಮ ಈ ಕೂದಲನ್ನು ಯಾರು ಸುಟ್ಟಾಕಿದ್ದು? ಯಾರು ಬೆಂಕಿ ಕೊಟ್ಟದು ನಿಮ್ಮ ಕೂದಲಿಗೆ? ಅಮ್ಮ ಬೆಂಕಿ ಕೊಟ್ಟದು. ಓ ಮೈ ಗಾಡ್, ಅಮ್ಮನಿಗೆ ಈ ಸ್ಟೈಲ್ ಬರಬೇಕು ಅಂತ ಇತ್ತ ನಿಮ್ಮ ಕೂದಲದು? I don't know Purvi, the guy he's hiding there. ಹಾ, ನನ್ನ ನೂಡಲ್ಸ್ ಅಣ್ಣ ಬನ್ನಿ. ಇವರು ಹಿಂದೆ ಹೋಗ್ಬಾರ್ದು, ಮುಂದೆ ಬರಬೇಕು. ಎಸ್, ನಿಮಗೆ ಮತ್ತೆ ಮ್ಯಾಮ್ ಕ್ವಶನ್ ಕೇಳ್ತಾರೆ, ನಿಮ್ಮ ಸೀಕ್ರೆಟ್ ಏನು? ನಿಮ್ಮ ಕೂದಲಿದು ಡವ್ ಶಾಂಪೂ ಮ್ಯಾಮ್, ನೋಟ್ ಮಾಡ್ಕೊಳ್ಳಿ ಮ್ಯಾಮ್. ಎಸ್, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೋನಿಯಾ, ಲೆಟ್ಸ್ ಸಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ ಅಂತ. ಆ್ಯಂಡ್ ನಿಮಗೆ ಈಗ ಒಂದು ನಮ್ಮ ಸ್ಪಾನ್ಸರ್ ಆಗಿರುವಂಥ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಒಂದು 5 ಲೀಟರ್ ಆಯಿಲ್ ಪ್ಯಾಕನ್ನು ಕೊಡಲಿಕ್ಕಿದ್ದಾರೆ. ಸೊ ಐ ರಿಕ್ವೆಸ್ಟ್ ನಮ್ಮ ಟಿವಿಯ ಪ್ರವೀಣ್ ಅವರು ಬಂದು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಕರಾವಳಿ ಡ್ರೀಮ್ ಬಾಯ್ಸ್ ಈ ಒಂದು ತಂಡದ ಯಾರಾದರೂ ಒಬ್ಬರು ಸದಸ್ಯರು ಬಂದು ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸೋನಿಯಾ ಫಾರ್ ಬೀಯಿಂಗ್ ದ ಪಾರ್ಟ್ ಆಫ್ ದ ಶೋ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನೋಡೋಣ ಫೈನಲ್ಸಲ್ಲಿ ಏನಾಗುತ್ತೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸೋನಿಯಾ. ಫಿಂಗರ್ಸ್ ಕ್ರಾಸ್ಡ್ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. Dance to Dance Juniors, title sponsored by VIP Last Bench Tulu Movie, powered by Kane Properties, co-sponsored by Sun Premium Refined Sunflower Oil, Santosh Rice. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.